ಕನಕಮಜಲು ಗ್ರಾಮದ ಆನೆಗುಂಡಿ ರಸ್ತೆ ಬದಿಯಲ್ಲಿ ಕಿಡಿಗೇಡಿಗಳು ಸತ್ತ ಕುರಿಗಳನ್ನು ಎಸೆದಿರುವ ಹೀನಾಯ ಕೃತ್ಯ ನಡೆದಿದೆ. ಆನೆಗುಂಡಿ ರಸ್ತೆ ಬದಿಯಲ್ಲಿ ಕಿಡಿಗೇಡಿಗಳು ಎಸೆದಿರುವ ಸತ್ತ ಕುರಿಗಳಿಂದ ದುರ್ನಾತ ಬರ್ತಾ ಇದ್ದು, ಸ್ಥಳೀಯರು ಹಾಗೂ ವಾಹನ ಸವಾರರು ಕಿಡಿಗೇಡಿಗಳ ಕೃತ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಕನಕಮಜಲು ಗ್ರಾಮ ಪಂಚಾಯತ್ ಸದಸ್ಯರುಗಳು, ಕಾರ್ಯದರ್ಶಿ ರಮೇಶ್ ಜಾಲ್ಸೂರು, ಆನೆಗುಂಡಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಸುಳ್ಯ ಠಾಣೆಯ ಎಸ್ಐ ಹರೀಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.